ಫ್ಯಾಷನ್ ಪಾರ್ಕ್ ಎಂಬ ಸಂಸ್ಥೆಯು 2002ನೇ ಇಸವಿಯಲ್ಲಿ ಸ್ಥಾಪಿಸಿ, ಅಂದರೆ ಸುಮಾರು 16 ವರ್ಷಗಳ ಮೊದಲು. ಇಲ್ಲಿರುವಂತಹ ಹಳೆಯ ಕಟ್ಟಡ ನಿಮಗೆ ನೆನಪಿರಬಹುದು. ಈ ಹೈವೇ ಅಗಲೀಕರಣದಿಂದ ಆ ಕಟ್ಟಡ ಹೋಯಿತು. ಕೇವಲ 225 ಚದರ ಅಡಿ ವಿಸ್ತೀರ್ಣದ ಒಂದು ಸಣ್ಣ ರೂಮಲ್ಲಿ ಸ್ಥಾಪನೆಯಾದ ಈ ಅಂಗಡಿಯು ಅನಂತರ 5 ವರ್ಷದ ನಂತರ 2 ರೂಮನ್ನ ಹೊಂದಿಸಿಕೊಂಡು 450 ಸ್ಕ್ವೇರ್ ಫೀಟ್ ಆಯಿತು. ಆನಂತರ 2012ರಲ್ಲಿ 3 ರೂಮನ್ನ ಮಾಡಿಕೊಂಡು 670 ಸ್ಕ್ವೇರ್ ಫೀಟ್ನಷ್ಟು ವಿಸ್ತೀರ್ಣಗೊಂಡಿತು. ಆನಂತರ ನಮ್ಮ ರಸ್ತೆ ಅಗಲೀಕರಣದಿಂದಾಗಿ ಈ ಕಟ್ಟಡ ಹೋದ್ದರಿಂದ ತಾತ್ಕಾಲಿಕವಾಗಿ ತೊಕ್ಕೋಟು ಜಂಕ್ಷನ್ನಲ್ಲಿ ಈ ಸಂಸ್ಥೆಯು ತನ್ನ ವ್ಯವಹಾರವನ್ನು ಇಂದಿನವರೆಗೆ ಮುಂದುವರಿಸಿತ್ತು. ಈಗಲೂ ಕೂಡ ಅಲ್ಲಿ ವ್ಯವಹಾರ ನಡೆಯುತ್ತಾ ಇದೆ. ಇಂದು ಉದ್ಘಾಟನೆಗೊಂಡಂತಹ ಈ ಸಂಸ್ಥೆಯು ಸುಮಾರು 2500 ಚದರಡಿ ವಿಸ್ತೀರ್ಣದ ರೂಮನ್ನ ಹೊಂದಿದೆ. ಹಂತ ಹಂತವಾಗಿ 2002ರಿಂದ ಇಂದಿನ ದಿನದವರೆಗೆ ಹಂತ ಹಂತವಾಗಿ ಈ ಸಂಸ್ಥೆಯನ್ನ ಬೆಳೆಸಿಕೊಂಡು ಈ ನಾಡಿನ ಜನತೆಯ ಸಿದ್ಧ ಉಡುಪುಗಳ ಅವಶ್ಯಕತೆಯನ್ನ ನೆರವೇರಿಸಲು ನಮ್ಮನ್ನ ಅನುಗ್ರಹಿಸಿದ ಅಲ್ಲಾಹನಿಗೆ ಸರ್ವಸ್ತುತಿಗಳು. ಅಲ್ಹಮ್ದುಲಿಲ್ಲಾ. ಇದೀಗ ಸುಮಾರು 25 ಸಿಬ್ಬಂದಿ ವರ್ಗದವರ ಸಹಕಾರ ಕೂಡ ಇಲ್ಲಿ ಮರೆಯಲು ಅಸಾಧ್ಯವಾದಂಥದ್ದು. ನಮಗೆ ಸಿದ್ಧ ಉಡುಪುಗಳನ್ನು ಸರಬರಾಜು ಮಾಡುತ್ತಿರುವವರ ಸಹಕಾರ, ಇದರ ಮಾಲಕನಾಗಿ ನೌಶಾದ್ರವರ ಕಠಿಣ ದುಡಿಮೆ, ನಿಷ್ಠಾವಂತ ವ್ಯವಹಾರ ಈ ಸಂಸ್ಥೆಯನ್ನ ಈ ಮಟ್ಟಿಗೆ ಬೆಳೆಸಲು ಸಾಧ್ಯವಾಯಿತು. ಅದೃಷ್ಟದ ಇನ್ನೊಂದು ಹೆಸರೇ ಕಠಿಣ ದುಡಿಮೆ. ಅಂತಹ ದೈವವಾಕ್ಯದಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ಅಗತ್ಯ ಬಿದ್ದರೆ ರಾತ್ರಿ ಹಗಲೆನ್ನದೆ ಈ ಸಂಸ್ಥೆಯ ಏಳಿಗೆಗೋಸ್ಕರ ದುಡಿದುದರಿಂದ ಈ ಮಟ್ಟಲ್ಲಿ ಇಂದು ಇದನ್ನು ಲೋಕಾರ್ಪಣೆ ಗೈಯಲು ಸಾಧ್ಯವಾಯಿತು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಆ ಮಟ್ಟದಲ್ಲಿ ದುಡಿದು ಈ ಸಂಸ್ಥೆಯನ್ನ ಈ ಸ್ಥಿತಿಗೆ ತಲುಪಿಸಿದ ನೌಶಾದರನ್ನ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಸಂಸ್ಥೆಯನ್ನ ಉದ್ಘಾಟನೆಗೊಳಿಸುವುದರ ಮೂಲಕ ಲೋಕಾರ್ಪಣೆ ಮಾಡಿದಂತಹ ಮೌಲಾನಾ ಯಹಿಯಾ ತಂಗಳ್ರವರು, ಅವರನ್ನು ನಾನು ಪರಿಚಯಿಸಬೇಕಾದಂತ ಅಗತ್ಯನೇ ಇಲ್ಲ. ಇಲ್ಲಿ ಇರುವ ಎಲ್ಲರಿಗೂ ನನ್ನಿಂದ ಹೆಚ್ಚಾಗಿ ಪರಿಚಯ ಇರುವವರೇ. ಆದ್ದರಿಂದ ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಬಹಳ ಸರಳತೆ, ಸಜ್ಜನಿಕೆಯಿಂದ ಮನಸ್ಸನ್ನ ಮನುಷ್ಯರನ್ನ ಜನಗಳನ್ನ ಆಕರ್ಷಿಸುವಂತಹ ತನ್ನ ವ್ಯಕ್ತಿತ್ವದಿಂದ ಶ್ರೀ ಶ್ರೀ ಕರ್ಮಯೋಗಿ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸಂಸ್ಥಾನ ಶ್ರೀಧಾಮ ಮಾಣಿಲ ಇವರನ್ನು ಕೂಡ ಈ ಸಂಸ್ಥೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಜನಾಬ್ ಹಾಜಿ ಇಬ್ರಾಹಿಂ ಕೋಡ್ಜಾಲ್ ಇವರನ್ನು ಪರಿಚಯಿಸುವುದಿಲ್ಲ, ಎಲ್ಲರಿಗೂ ಗೊತ್ತು. ಆದರೂ ಈ ರಸ್ತೆ ಅಗಲೀಕರಣದಿಂದ ಈ ಕಟ್ಟಡ ನೆಲಸಮವಾದಾಗ ನಮಗೆ ಇನ್ನೊಂದು ಕಟ್ಟಡಕ್ಕೆ ಮಂಗಳೂರಿನ ಪ್ರಾಧಿಕಾರದ ಪರ್ಮಿಷನ್ ಬೇಕಿತ್ತು. ಅಲ್ಲಾಹನ ಅನುಗ್ರಹ, ಅದೇ ಟೈಮಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಕೇವಲ 1 ವಾರದೊಳಗೆ ಆ ಕೆಲಸವನ್ನ ನಮಗೆ ಮಾಡಿಕೊಟ್ಟಂತಹ ಮಹದುಪಕಾರ ಅದೆಂದೂ ಮರೆಯಲು ಅಸಾಧ್ಯವಾದಂತು.
ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಸಹೋದರ ಸಮುದಾಯದ ಪ್ರತಿನಿಧಿ ಮಿಸ್ಟರ್ ಮೆಲ್ವಿನ್ ಸಿ ಡಿಸೋಜಾ, ವೈಸ್ ಪ್ರೆಸಿಡೆಂಟ್ ಸೈಂಟ್ ಸೆಬಸ್ಟಿಯನ್ ಚರ್ಚ್ ತೊಕ್ಕೋಟು ಪೆರ್ಮನ್ನೂರು, ಇವರನ್ನ ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಈ ಕಟ್ಟಡದ ಮಾಲಕರಾದ ಜನಾಬ್ UK ಇಬ್ರಾಹಿಂ, ಈ ಅಂಗಡಿಯ ಮಾಲಕರಾದ ನೌಶಾದ್ನ ತಂದೆಯವರು, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್. بسم الله الرحمن الرحيم. إذا جاء نصر الله والفتح ورأيت الناس يدخلون في دين الله أفواجا فسبح بحمد ربك واستغفر إنه كان توابا. الحمد لله رب العالمين. اللهم صل وسلم على رسولك محمد وعلى آل محمد. ربنا تقبل منا ونيتنا ونية لصاحب هذه المدد بركة طامة كما باركت على عبادك الصالحين. ربنا تقبل دعانا هذا يا أرحم الراحمين. اللهم أنت ربنا، أنت خالقنا، أنت رازقنا، أنت محيينا، أنت مميتنا. تقبل منا ونياتهم يا أرحم الراحمين. ربنا آتنا في الدنيا حسنة وفي الآخرة حسنة وقنا عذاب النار. صلى الله تعالى وسلم على سيدنا محمد وآله وصحبه أجمعين وآخر دعوانا ودعواهم الحمد لله. ಕುರ್ಆನ್ನಲ್ಲಿ ಒಂದು ಸೂಕ್ತವಿದೆ. ಕುರ್ಆನಿಕ ಮೊದಲು ಇಲ್ಲಿ ನಡೆದಂತಹ ಹಲವಾರು ಗ್ರಂಥಗಳಿವೆ. ಅದನ್ನೆಲ್ಲ ಒಪ್ಪುತ್ತಾ ಕುರ್ಆನ್ ಮುಂದೆ ಸಾಗುತ್ತದೆ. ಕುರ್ಆನ್ ಒಂದು ಮಾತು ಎಲ್ಲ ಗ್ರಂಥಗಳನ್ನು ಕೂಡ ಅಳವಡಿಸಬೇಕಾದಂತಹ ಒಂದು ಮಾತನ್ನು ಕುರ್ಆನ್ ಹೇಳಿತು. ವಕೂಲು ಲಿನ್ನಾಸಿ ಹುಸನ್, ಅದು ಋಗ್ವೇದಗಳಲ್ಲಿರಬಹುದು, ಹಲವು ಗ್ರಂಥಗಳಿವೆ. ಅದನ್ನು ಕುರ್ಆನ್ ವಕೂಲು ಲಿನ್ನಾಸಿ ಹುಸ್ನ, ನೀನು ಮನುಷ್ಯನಾಗಿ ಒಂದು ಕಟ್ಟಡದ ಒಳಗೆ ಗೋಡೆಯ ಒಳಗಿದ್ದು ನನ್ನ ಜಾತಿ ಹೀಗೆ, ನನ್ನ ಧರ್ಮ ಹೀಗೆ ಎಂದು ಹೊರಡಿದ ಉಪರಿಯಾಗಿ ಮೇಲೆಯಾಗಿ ನೀನು ಮಾನವನೊಂದಿಗೆ ಒಳ್ಳೆ ರೀತಿಯಲ್ಲಿ ವ್ಯವಹರಿಸಬೇಕು. ಮಾನವನೊಂದಿಗೆ, ಅದನ್ನು ಕುರ್ಆನ್ ಅನ್ನಾಸ್ ಅಂತ ಹೇಳಿತು. ಸಾಂದರ್ಭಿಕವಾಗಿ ಒಂದೊಂದು ಮಾತು ಮತ್ತು ವ್ಯವಹಾರಗೋಸ್ಕರ ಒಂದೊಂದು ಮಾತು ಹೇಗೆ ನಾನು ಕೊನೆಗೊಳಿಸ್ತೇನೆ. ಕೂಲು ಲಿನ್ನಾಸಿ ಹುಸ್ನ, ಲಿನ್ನಾಸ್ ಅಂದ್ರೆ ಅನ್ನಾಸ್, ಮನುಷ್ಯ ಮಕ್ಕಳು, ಮನುಷ್ಯರು, ಜಾತಿ ಹೆಸರಿಲ್ಲದಿಲ್ಲ. ಮನುಷ್ಯರು ಯಾರು? ಮನುಷ್ಯರನ್ನು ಯಾವ ಧ್ರುವೀಕರಣ ಮಾಡುತ್ತಾ ಇದ್ದಾರೆ ಇಂದಿನ ಕಾಲದಲ್ಲಿ? ಮನುಷ್ಯರು ಯಾರು? ಯಾವ ಜಾತಿಯಾಗಲಿ, ಯಾವ ಭಾಷೆಯಲ್ಲಿ ಮಾತನಾಡಲಿ, ಅವರೊಂದಿಗೆ ನೀನು ಕೂಲು ಲಿನ್ನಾಸಿ ಹುಸ್ನ, ಒಳ್ಳೆ ರೀತಿಯಲ್ಲಿ ವ್ಯವಹರಿಸಬೇಕು. ಜಾತಿ ನೋಡಿ ವ್ಯವಹರಿಸಬೇಡ. ಮನುಷ್ಯನು ಎಂಬ ಮನುಷ್ಯತ್ವ, ಮಾನವೀಯತೆ ಇರಬೇಕು ಎಂದು ಕುರ್ಆನ್ ಈ ಪ್ರಪಂಚವನ್ನು, ಚರಾಚರವನ್ನು ಸೃಷ್ಟಿಸಿದಂತಹ ಅರಬಿ ಭಾಷೆಯಲ್ಲಿ ಅಲ್ಲಾ ಎಂದು ಹೇಳುವಾಗ ಅದು ಕೇವಲ ಮುಸಲ್ಮಾನರ ದೇವರಲ್ಲ ಎಂದು ಕೂಡ ನಾವು ಜ್ಞಾಪನೆಯಲ್ಲಿ ಇರಬೇಕು. ಪ್ರಪಂಚವನ್ನು ಸೃಷ್ಟಿಸಿದ ಅವನಿಗೆ ಅರಬಿ ಭಾಷೆಯಲ್ಲಿ ಅಲ್ಲಾ ಎಂದು ಹೇಳ್ತೇವೆ. ದೊಡ್ಡ ದೇವರು, ದೊಡ್ಡವನು ಅವನೇ. ನಮ್ಮನ್ನು ಸೃಷ್ಟಿಸಿದ, ನಮ್ಮನ್ನು ಇಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಎಂದು ಆಜ್ಞಾಪಿಸುವಂತಹ ಆ ಅಲ್ಲಾಹನು ನಮಗೆ ಹೇಳಿದನು, ಕೂಲು ಲಿನ್ನಾಸಿ ಹುಸ್ನ, ಮಾನವನೊಂದಿಗೆ, ಮನುಷ್ಯನೊಂದಿಗೆ ನಿನ್ನ ವ್ಯವಹಾರ ಒಳ್ಳೆ ರೀತಿಯಲ್ಲಿರಬೇಕು. ಜಾತಿ ನೋಡಿ ಮುಖವನ್ನು ತಿರುಗಿಸುವುದು ಬೇಡ ಎಂದು ಕುರ್ಆನ್ ಹೇಳುವಾಗ ಈ ಸಾಂದರ್ಭಿಕವಾಗಿ ನಮ್ಮ ಪೇಷಂಟ್
ಪಾರ್ಕನೆಯ ಉದ್ಘಾಟನಾ ಸಂದರ್ಭವನ್ನು ನಾನು ಅದಕ್ಕೆ ಉಪಯೋಗಿಸುತ್ತಾ ಪ್ರೀತಿಯ ಸಹೋದರ, ಏಳನೆಯಾಗಿ ವ್ಯಾಪಾರಿಗಳನ್ನು ದುರ್ವೀಕರಣ ಮಾಡುತ್ತಿದ್ದಾರೆ. ವ್ಯಾಪಾರಿಗಳನ್ನು ಹೇಳುವಾಗ ಒಂದು ಕೆಟಗರಿಯನ್ನು ಬೇರೆ ಮಾಡುತ್ತಿದ್ದಾರೆ. ಪ್ರವಾದಿ ಮುಹಮ್ಮದ್ ಹೇಳಿದರು, ಒಳ್ಳೆಯ ವ್ಯಾಪಾರಿಗಳು, ಗ್ರಾಹಕರನ್ನು ವಂಚಿಸಿದಂಥ ವ್ಯಾಪಾರಿಗಳು ಔಲಿಯಾಗಳೊಂದಿಗೆ ಅಂದರೆ ಸಂತರೊಂದಿಗೆ ಒಳ್ಳೆಯವರೊಂದಿಗೆ ಸ್ವರ್ಗ ಪ್ರವೇಶಿಸುತ್ತಾರೆ. ಗ್ರಾಹಕರನ್ನು ವಂಚಿಸಿದ ಇದೆಲ್ಲವನ್ನು ನೌಶಾದ್ ಮತ್ತು ಅವರ ತಂದೆ UK ಇಬ್ರಾಹಿಂರವರು ನಾನು ತಿಳಿದಂತೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ನಿಂದು ಒಂದು ರಿಮಾರ್ಕ್ ಕೂಡ ಒಳಗಾಗದಂತಹ ಒಂದು ಜೀವನವನ್ನು ಸಾಗಿಸ್ತಿದ್ದಾರೆ. ನಾನು ಮತ್ತು ಸ್ವಾಮೀಜಿಯವರ ಆ ಮಾತನ್ನು ಇಲ್ಲಿ ಬಿಲ್ಡಿಂಗ್ ಹೋಗುವಾಗ ಹೇಳಿದೆ. ಇಲ್ಲಿ ಹಿಂದೂ ಸಹೋದರರು ಕೂಡ ಬೆಲ್ಚಡ, ಕೊರಗ ಬೆಲ್ಚಡ ಎಂದು ಹೇಳುವ ಹಳೆಯ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ, ನಾವು ಸಣ್ಣ ಪ್ರಾಯದಲ್ಲಿ ಕೂಡ ಹಿಂದೂ ಸಹೋದರರು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡಿ ತೊಕ್ಕೋಟು ಒಳಗಿನ ಪೇಟೆಯಲ್ಲಿ ಕೂಡ ಒಳ್ಳೆ ಹಿಂದೂ ಸಹೋದರರು ಒಳ್ಳೆ ರೀತಿಯಲ್ಲಿ ಇಂದು ಕೂಡ ಚರಿತ್ರವಿದೆ. ಅದೇ ಪ್ರಕಾರ 40 ವರ್ಷಗಳ ಮೊದಲು ಮುಹಮ್ಮದ್ ಅಲಿಯಾಕ, ರಹಮತುಲ್ಲಾಕ ಎಂಬ 2 ಬಾಬಂದಿಯ ದೊಡ್ಡೊಂದು ವ್ಯಾಪಾರ ನಡೆದಿತ್ತು. ಇಂದು ನೂತನ್ ಟ್ರೇಡರ್ಸ್ ಎಂಬ ಹೆಸರಿನೊಂದಿಗೆ ಅದು ದರ್ಶನವಾಗುತ್ತಾ ಇದೆ. ಅದೇ ರೀತಿಯಲ್ಲಿ ಹಲವು ವ್ಯಾಪಾರ ಆ ರೀತಿಯಲ್ಲಿ ಒಂದು ವಂಶ ಪರಂಪರೆಯಂತೆ ಪಾರಂಪರ್ಯ ಇಟ್ಟುಕೊಳ್ಳುತ್ತಾ UK ಇಬ್ರಾಹಿಮರ ಪೇಷಂಟ್ ಒಂದು ಶೋರೂಮ್ಗಳನ್ನು ಮಾಡಿದ್ದಾರೆ. ಯಾವಾಗಲೂ ನಮ್ಮ ದರ್ಶನವೂ ಅಲ್ಲಿ ಇರಬಹುದು. ನಾವು ಯಾವಾಗಲೂ ಎಲ್ಲ ಮನೆಗೆ ಹೋಗುತ್ತಾ ಇರಬೇಕು. ಏನು ಕೊಡುತ್ತಾರೆ, ಏನು ಹೇಗೆ ನೋಡುತ್ತಾರೆ, ಯಾವ ರೀತಿಯಲ್ಲಿ ಅದನ್ನು ತೆಗೆಯಬೇಕು ಎಂಬುದು ಕೂಡ ಪ್ರವಾದಿ ಮುಹಮ್ಮದ್ ಹೇಳಿದರು. ವ್ಯಾಪಾರಿಗಳು ಔಲ್ಯಾರೊಂದಿಗೆ ದೊಡ್ಡ ಮಾತು ಅದು. ನಾವು ಯೋಗಿಗಳು, ಜೋಗಿಗಳು, ಮುಸ್ಲಿಯಾರಿಗಳು, ತಂಗಲ್ಗಳು ಎಂದು ಹೇಳುವಾಗ ಒಂದು ವರ್ಗೀಕರಣ ಮಾಡುತ್ತಾ ಇರುವಾಗ ಪ್ರವಾದಿ ಮುಹಮ್ಮದ್ ಹೇಳಿದರು, ವರ್ಗೀಕರಣ ಮಾಡಬೇಡ. ಆ ಒಳ್ಳೆಯ ವ್ಯಾಪಾರಿಗಳು ಗ್ರಾಹಕರಿಗೆ ಕೈ ಎಟಕುವಂತೆ ವಸ್ತುಗಳನ್ನು ನೀಡಿದಂತಹ, ಹೆಚ್ಚುಗಡಿ ಬಂದರೆ ಹೋಗಲಿ ಎಂದು ಹೇಳುವಂತಹ ಒಳ್ಳೆಯ ವ್ಯಾಪಾರಿಗಳು ಯುಹುಶರು ನಬಿಯೀನ ವಲ್ ಔಲಿಯಾ, ಅವರು ಪ್ರವಾದಿಗಳೊಂದಿಗೆ, ಸಂತರೊಂದಿಗೆ, ಔಲಿಯಾಗಳೊಂದಿಗೆ, ಜೋಗಿಗಳೊಂದಿಗೆ, ಯೋಗಿಗಳೊಂದಿಗೆ, ಒಳ್ಳೆಯವರೊಂದಿಗೆ ಸ್ವರ್ಗ ಪ್ರವೇಶಿಸಿದ್ದಾರೆ ಎಂದು ಕುರ್ಆನ್ ಹದೀಸ್ ಹೇಳ್ತದೆ. ಕುರ್ಆನ್ ಕೂಡ ವ್ಯಾಪಾರದಗೋಸ್ಕರ ಮಾತಾಡಿದೆ. ಅದು ಕೇವಲ ನಮಾಜ್ ಮಾತ್ರ ಅಲ್ಲ, ನಮಾಜ್ ಮಾಡಲು ನಿರ್ಬಂಧವಾಗಿದೆ ಶುದ್ಧೀಕರಣಕ್ಕಾಗಿ. ಹೃದಯವನ್ನು ಶುದ್ಧೀಕರಿಸಬೇಕು. ಅದು ಅಂಗಸ್ಥಾನಗಳಿಂದ ಕೇವಲ ಅಂಗಗಳು ಮಾತ್ರ ಅಲ್ಲ, ಈ ಅಂಗಗಳನ್ನು ಕೊಟ್ಟವನ ಒಂದಿಗೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಎಂಬುದನ್ನು ಕಲಿಸುತ್ತದೆ. ಆದ್ದರಿಂದ ಕೇವಲ ನಮಾಜ್, ಕೇವಲ ರೋಜಾ ಎಂಬ ಫಾಸ್ಟಿಂಗ್, ಕೇವಲ ಜಕಾತ್, ಕೇವಲ ಹಜ್ ಅಲ್ಲ, ಮನುಷ್ಯರೊಡನೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಎಂಬುದನ್ನು ಮಾತ್ರ. ಅದೇ ರೀತಿಯಲ್ಲಿ ಈ ಫ್ಯಾಷನ್ ಮಾರ್ಕ್ನ ಒಂದಿಗೆ ನಮ್ಮ ವ್ಯವಹಾರಗಳು, ಅವರು ಕೂಡ ಗ್ರಾಹಕರ ವ್ಯವಹಾರಗಳೆಲ್ಲವೂ ಕುರ್ಆನ್ ನೋಡುವಾಗ ಕೆಲವು ಸೂರಗಳೇ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಒಳ್ಳೆಯ ಒಂದು ಸಂದರ್ಭ. ನಾವು ಭಾರತೀಯರು ಎಂದಾಗ ವೇದಿಕೆಯಲ್ಲಿ ಹೇಗೆ ಇದ್ದೇವೋ ಇದೇ ರೀತಿಯ ಇನ್ನೊಂದು ಸಿಖ್ ಸಮುದಾಯ ಇಲ್ಲ, ನಾನಕರವರ ಸಮುದಾಯ ಇಲ್ಲಿ ಇಲ್ಲ ಮಾತ್ರ ಅಲ್ಲ, ನಾವು ನಮ್ಮ ಹತ್ತಿರ ಅವರು ಯಾರು ಇಲ್ಲ ಇದ್ದಿದ್ದಾರೆ ಅವರನ್ನು ಕರೆಯಬಹುದಿತ್ತು. ಭಾರತೀಯರು ಎಂದರೆ ಹೀಗಿವೆ. ಒಂದು ಸ್ವಾಮೀಜಿಯವರಿದ್ದಾರೆ, ಒಂದು ಗಂಭೀರವಾದಂತಹ ಮಾತುಗಳನ್ನು ನೀಡುವಂತಹ ಸ್ವಾಮೀಜಿಗಳು, ಎಲ್ಲರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುವಂತಹ ಸ್ವಾಮೀಜಿಗಳು. ಅದೇ ಪ್ರಕಾರ ನಮ್ಮ ಚರ್ಚೆಯ ವೈಸ್ ಪ್ರೆಸಿಡೆಂಟರು ಗುರುಗಳೊಂದಿಗೆ ಒಳ್ಳೆಯ ಮಾತುಗಳನ್ನು ಆಲಿಸಿದಂತಹ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಇಬ್ರಾಹಿಂ ಹಾಜಿ ಅವರಿದ್ದಾರೆ. ಅವರು ಕೂಡ ಉಲಮಾಗಳನ್ನು, ಸ್ವಾಮೀಜಿಗಳನ್ನು ಅವರ ರಾಜಕೀಯ ಪಕ್ಷದಲ್ಲಾಗಲಿ ಧಾರ್ಮಿಕರೊಂದಿಗೆ ವ್ಯವಹರಿಸುವಂತಹ ಒಬ್ಬರಿದ್ದಾರೆ. ಆದ್ದರಿಂದ ನಮ್ಮ ಈ ಪೇಷನ್ ಮಾರ್ಕ್ ಎಂಬುದನ್ನು ತೊಕ್ಕೋಟು ಬಂದ ನಾವೆಲ್ಲರೂ ಒಮ್ಮೆ ಇಲ್ಲಿ ವಿಸಿಟ್ ಕೊಡಬೇಕು. ನೌಶಾದರು ಏನು ಕೊಡುತ್ತಾರೆ, ಯಾವ ವಸ್ತು ಹೇಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮನ್ ಗಸ್ಸನ ಫಲೈಸ ಮಿನ್ನ, ಯಾರು ಗ್ರಾಹಕರನ್ನು ವಂಚಿಸುತ್ತಾರೋ ನನ್ನ ಸಮುದಾಯವೇ ಅಲ್ಲ. ಗ್ರಾಹಕಿಗಳನ್ನು ವಂಚಿಸುವವನು, ಗಿರಾಕಿಗಳನ್ನು ವಂಚಿಸುವವ ಮನ್ ಗಸ್ಸನ ಫಲೈಸ ಮಿನ್ನ, ನಮ್ಮವನಲ್ಲ. ವಯು ಸಾಮ ವಯು ಸಲ್ಲ, ನಮಾಜ್ ಮಾಡಿದರು,
ಅವನು ಇನ್ನಿತರ ಆರಾಧನೆ ನಡೆಸಿದರೂ ಕೂಡ ಗಿರಾಕಿಗಳು ವಂಚಿಸುತ್ತಾ ಇರುವವನು ನಮ್ಮೊಂದಿಗೆ ಇಲ್ಲ ಬಂದವೇ ಕನಸಿಲ್ಲವೇ. ಆ ರೀತಿಯೆಲ್ಲ ಜಾಗೃತಿ ಮಾಡುವ ನೌಶಾದ್ ಮತ್ತು ಇಬ್ರಾಹಿಂ ಸಾಹೇಬರು. ಆದ್ದರಿಂದಲೇ ಇಂಥ ಒಂದು ಸಭಾ ಕಾರ್ಯವನ್ನು ಹಮ್ಮಿಕೊಳ್ಳಬೇಕೆಂಬ ಒಂದು ನೆನಪು ಅವರಿಗೆ ಉಂಟಾದದ್ದು. ಆದ್ದರಿಂದ ನಮ್ಮ ಈ ಮಳಿಗೆಯನ್ನು ಪ್ರಪಂಚವನ್ನು ಚರಾಚರವನ್ನು ಸೃಷ್ಟಿಸಿದಂತಹ ಅಲ್ಲಾಹನು ಎಂದೆಂದಿಗೂ ನೆನಪಿಡಬೇಕಂತ ಮಳಿಗೆಯಾಗಿ ಅಲ್ಲಾಹನು ಸ್ವೀಕರಿಸಿ ಇದನ್ನು ಎಂದೆಂದಿಗೂ ಸಂತೋಷವಾದಂತಹ ಒಂದು ಮಳಿಗೆ, ಒಂದು ಪೇಷನ್ ಮಾರ್ಕ್, ಅದನ್ನು ಯಾವಾಗಲೂ ಪೇಷನ್ ಆಗಿಯೂ ಒಳ್ಳೆಯ ಆತ್ಮೀಯತೆಯ ಪೇಷನ್ ಆಗಿಯೂ ಆ ಪಾರ್ಕ್ ಆಗಿಯೂ ಸ್ವೀಕರಿಸುತ್ತಾ ಅವರೊಂದಿಗೆ ಒಳ್ಳೆ ರೀತಿಯಲ್ಲಿ ವ್ಯವಹರಿಸಬೇಕೆಂದು, ಅದೇ ಪ್ರಕಾರ ಅವರಿಗೆ ದೀರ್ಘ ಆಯುಸ್ಸು ಮತ್ತು ಒಳ್ಳೆ ರೀತಿಯ ಎಲ್ಲ ಜಾತಿಗಳನ್ನು, ಒಂದು ಜಾತಿ ಎಂದು ಹೇಳಬಾರದು, ಮನುಷ್ಯನೆಂದು ಅದನ್ನು ನಾವು ಈಗ ತುಂಬಾ ಹಿಂದೆ ಇದ್ದೇವೆ ಈ ವಿಷಯದಲ್ಲಿ. ನಾವು ಅದರಲ್ಲಿ ನಾವು ಇನ್ನೂ ಕೂಡ ಮುಂದುವರಿಯಬೇಕಾಗಿದೆ. ಆದ್ದರಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲ ಇವರ ಈ ಮಳಿಗೆ ಮತ್ತು ಈ ಪೇಷನ್ ಪಾರ್ಕ್ ಎಂಬ ಅಂಗಡಿಯನ್ನು ಮೊದಲು ಇತ್ತು ಇಲ್ಲಿ, ಈಗ ಒಳ್ಳೆ ರೀತಿಯಲ್ಲಿ ಆ ಬಿಲ್ಡಿಂಗ್ ಅನ್ನು ಕಟ್ಟಿ ಅವರ ಸ್ವತಃ ಬಿಲ್ಡಿಂಗ್ ಕೂಡ ನಾವೆಲ್ಲರೂ ಅದನ್ನು ವಿಸಿಟ್ ಮಾಡುವ. ಅಲ್ಲಾಹ್ ಸುಬ್ಹಾನಹು ವ ತಆಲ ಅವರಿಗೆ ಆ ಒಳ್ಳೆ ರೀತಿಯಲ್ಲಿ ವ್ಯವಹರಿಸಲು ತೌಫೀಕ್ ನೀಡಲಿ. ರಬ್ಬನಾ ಆತಿನಾ ಫಿ ದುನಿಯಾ ಹಸನ ವಫಿ ಆಖಿರತಿ ಹಸನತನ್ ವಕಿನಾ ಅದಾಬನ್ ನಾರ್ ವಆಖಿರು ದಅವಾನಾ ವದಅವಾಹುಂ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಕ್ಷೇತ್ರ ಮಾತ್ರ ಅಲ್ಲ, ಈ ಉದ್ಯಮದೊಂದಿಗೆ ಎಷ್ಟೋ ಸಂಸಾರಗಳು ಇವತ್ತು ಜೀವನ ಮಾಡ್ತಾ ಇದೆ. ಬಹುಶಃ ಜನಾಬ್ UK ಇಬ್ರಾಹಿಂರು ಅವರ ಈ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ನೋವು ಅನುಭವಿಸಿದ್ದಾರೆ. ಬಹಳಷ್ಟು ಸಂಕಷ್ಟದ ಕಾಲದಲ್ಲಿ ಕೂಡ ಅವರ ಒಂದು ದಕ್ಷ ಮತ್ತು ಪ್ರಾಮಾಣಿಕತೆ ಸಮಾಜದಲ್ಲಿ ಒಳ್ಳೆಯ ಒಂದು ಸತ್ಕಾರ್ಯಕ್ಕೆ ಇದು ನಾಂದಿಯಾಗಿ ಆ ಭಗವಂತ ಅವರಿಗೆ ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಿದ್ದಾನೆ. ಮತ್ತು ಈ ಸಂಸ್ಥೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಡ ಬೆಳಗಲಿ. ಇವತ್ತು ಅವರ ಪ್ಯಾಷನ್ ಪಾರ್ಕ್ ಏನು ಸಂಸ್ಥೆ ಇದೆ, ಈ ಸಂಸ್ಥೆ ಈ ಕಟ್ಟಡದಲ್ಲಿ ಎಲ್ಲ ವ್ಯವಹಾರಕ್ಕೆ ಬೇಕಾದಂಥ ವ್ಯವಹಾರಸ್ಥರಿಗೆ ತುಂಬಿ ಬರಲಿ. ಮುಂದೆ ಈ ಸಂಸ್ಥೆ ಇನ್ನಷ್ಟು ಕೀರ್ತಿಯನ್ನು ಪಡ್ಕೊಳ್ಳಿ. ಈ ಸಂಸ್ಥೆಯಲ್ಲಿ ಇನ್ನಷ್ಟು ಸಂಸ್ಥೆಗಳು ಕೈಜೋಡಿಸುವಂತಾಗಲಿ. ಬಹಳಷ್ಟು ವ್ಯವಹಾರ ಕ್ಷೇತ್ರಕ್ಕೆ ಒಂದು ಪ್ರಾಮಾಣಿಕವಾದಂಥ ಪರಿಸರ ಅನ್ನುವಂಥ ಕೀರ್ತಿಗೆ ಭಾಜನರಾಗಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ವೇದಿಕೆಯಲ್ಲಿ ಮೌಲಾನಾ ತಂಗಳ್ ಮದನಿ ಅವರಿದ್ದಾರೆ. ನಾವೆಲ್ಲ ಹೇಳುವುದಿಷ್ಟೇ, ಇವತ್ತು ಕ್ಯಾಥಲಿಕ್ ಸಮಾಜದಿಂದ ಬಂದಂಥ ಚರ್ಚಿನ ಮ್ಯಾನೇಜಿಂಗ್ ವ್ಯವಸ್ಥಾಪಕರು ಇದ್ದಾರೆ, ಟ್ರಸ್ಟ್ಗಳಿದ್ದಾರೆ. ನಮ್ಮ ದೇಶ, ನಮ್ಮ ಬದುಕು, ಇದು ಎರಡು ಬಹಳ ಮಹತ್ತರವಾದಂಥ ಒಬ್ಬ ಮನುಷ್ಯನ ಜೀವಿತದಲ್ಲಿ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಮ್ಯಾನ್ ಪ್ರಪೋಸ್ಡ್, ಗಾಡ್ ಡಿಸ್ಪೋಸ್ಡ್. ಪ್ರತಿಯೊಬ್ಬನ ಜನ್ಮ ಮತ್ತು ಅಂತ್ಯ ಅದೆಲ್ಲರಿಗೂ ಒಂದೇ. ಅದಕ್ಕೆ ಜಾತಿಯ ಕಟ್ಟುಪಾಡು ಬೇಡ, ಧರ್ಮದ ಕಟ್ಟುಪಾಡು ಬೇಡ, ಪಂಥದ ಕಟ್ಟುಪಾಡು ಬೇಡ. ಇದು ಎರಡನ್ನು ಬಿಟ್ಟು ಈ ಹುಟ್ಟು ಮತ್ತು ಸಾವಿನ ರಹಸ್ಯವನ್ನ ಭಗವಂತ ಯಾರಲ್ಲಿಯೂ ಕೊಡಲಿಲ್ಲ, ಯಾರ ಹತ್ರ ಇಲ್ಲ. ಯಾರು ಶ್ರೇಷ್ಠತೆ ಅಂತ ಪಡೆಯುವಂಥದ್ದೇನಿಲ್ಲ. ಎಲ್ಲ ಇದು ಭಗವಂತನ ಸಾಮ್ರಾಜ್ಯ. ಭಗವಂತನ ಸಾಮ್ರಾಜ್ಯದಲ್ಲಿ ನಾವು ಪಾತ್ರಧಾರಿಗಳು. ಅದು ಕ್ರಿಶ್ಚಿಯನ್ರಾಗಲಿ, ಮುಸ್ಲಿಮರಾಗಲಿ, ಪಾರ್ಸಿಗಳಾಗಲಿ, ಸಿಖ್ರಾಗಲಿ, ಯಾರೇ ಆಗಲಿ ಏಕತಾ ಮನೋಭಾವ ಇರಬೇಕು. ನಾವು ಹುಟ್ಟಿನಿಂದ ಸಾವಿನವರೆಗೆ ಮಾನವೀಯ ಮೌಲ್ಯವನ್ನು ಬೆಸೆಯತಕ್ಕಂಥ ಒಂದು ಅತಿ ಉತ್ಕೃಷ್ಟವಾದಂಥ ಧರ್ಮ ಇದ್ರೆ ಅದು ಮಾನವ ಧರ್ಮ. ಆ ಮಾನವ ಧರ್ಮದ ಮಾನವೀಯ ಗುಣಗಳ ಸಂಪನ್ಮೂಲವನ್ನು ನಾವು ಪ್ರತಿಯೊಬ್ಬರು ಅನುಭವಿಸಲಿಕ್ಕೆ ಭಗವಂತ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ. ಆ ಕಳಿಸಿದಂಥ ಸಮಯವನ್ನು ನಾವೆಲ್ಲರೊಂದಿಗೆ ಬೆರೆತು ಈ ಪ್ರೀತಿಯ ಸಂಸ್ಥೆ ವ್ಯವಹಾರಕ್ಕೆ, ಅದು ಯಾರೋ ಉದ್ಯಮವೇ ಇರಲಿ, ಮುಸ್ಲಿಮರ ಉದ್ಯಮ ಇರಲಿ, ಕ್ರಿಶ್ಚಿಯನ್ರ ಇರಲಿ, ಯಾರೋ ಉದ್ಯಮ ಇದ್ರೂ ಅದು 10 ಜನರಿಗೆ ನಮ್ಮ ದೇಶದ ಆರ್ಥಿಕ ಸಮೃದ್ಧಿಗೆ ಅದೊಂದು ಸಂಸ್ಥೆ ಆಗಿರುತ್ತದೆ. ನಮ್ಮ ದೇಶ ಉಳಿಬೇಕು, ನಮ್ಮ ತನ ಉಳಿಬೇಕು, ನಮ್ಮ ಬದುಕು ಉಳಿಬೇಕು. ಈ ಮೂರನ್ನು ನಾವು ಅವಲೋಕನ ಮಾಡುವಂಥದ್ದು ಈಗಿನ ಕಾಲದಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ. ತುಂಬ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ಇತ್ತೀಚೆಗೆ ನನಗೆ ಕಾರ್ಯಕ್ರಮದ ಒತ್ತಡ ಇದ್ದರೂ ಅವರು ಬಂದಾಗ ನಾನು ಒಪ್ಪಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೂ ನಾನು ಅವರೊಬ್ಬರು ಮುಸ್ಲಿಂ ಬಾಂಧವರಾಗಿ ನಮ್ಮ ಕ್ಷೇತ್ರದಲ್ಲಿ ಬಂದು ಸ್ವತಃ ಅವರೇ ನೇರ ಬಂದು
ನಮ್ಮ ಹತ್ರ ಭಿನ್ನವಿಸಿದಾಗ ನಾನು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲೇ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಇನ್ನೊಬ್ರು ಅತಿಯಾಗಿ ಪ್ರೀತಿ ಯಾರು ಮಾಡ್ತಾರೆ? ಮೊಹಮ್ಮದ್ ಪೈಗಂಬರರು ಕುರಾನಲ್ಲಿ ಹೇಳಿದ್ದಷ್ಟೇ, ನಿನ್ನನ್ನು ಅತಿಯಾಗಿ ಹೆಚ್ಚಾಗಿ ಯಾರು ಪ್ರೀತಿ ಮಾಡ್ತಾರ ಅವನ ಆ ಭಗವಂತ ನಿಮ್ಮ ಜೊತೆ ಸದಾ ಇರ್ತಾನೆ. ಅದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಗುರುನಾನಕರ ಗ್ರಂಥ ಸಾಹೇಬಲ್ಲಿ ಕೂಡ ಒಂದು ಕಡೆ ಉಲ್ಲೇಖ ಆಗತ್ತೆ. ಗುರುನಾನಕರು ಅದನ್ನು ನೇರವಾಗಿ ಹೇಳಿದ್ದಾನೆ, ನೀನು ಅತಿ ಹೆಚ್ಚು ಸಮಾಜದಿಂದ ಪ್ರೀತಿಸಲ್ಪಟ್ರೆ ನೀನು ಭಗವಂತನಿಗೆ ಹತ್ರ ಆಗ್ತಿ. ಗುರುನಾನಕರು ಸಮೇತ ಅದೇ ಸಂದೇಶವನ್ನು ಕೊಟ್ಟದ್ದು ಗ್ರಂಥ ಸಾಹೇಬರು. ಇಂಥದ್ದೆಷ್ಟೋ ಜೀಸಸ್ ಕ್ರೈಸ್ಟ್ ಹೇಳಿದ್ರು, ಲವ್ ಈಸ್ ಗಾಡ್, ಪ್ರೀತಿಗಿಂತ ದೊಡ್ಡ ದೇವರಿಲ್ಲ ನಿಂಗೆ. ನೀನು ಪ್ರೀತಿಯಲ್ಲಿ ಎಲ್ಲವನ್ನು ಕಂಡ್ರೆ ಎಲ್ಲವೂ ನಿನ್ನ ಹತ್ರ ಇರ್ತದೆ. ಪ್ರೀತಿಯಲ್ಲಿ ದೇವರನ್ನು ಕಂಡ್ರೆ ದೇವರಿಗೆ ಸಂಬಂಧಪಟ್ಟಂಥದ್ದು ಎಲ್ಲವೂ ನಿನ್ನ ಹತ್ರ ಇರ್ತದೆ. ಹಾಗಾದ್ರೆ ನಾವೆಲ್ಲರೂ ಭಗವಂತನ ಸೃಷ್ಟಿ ಅಂತ ಆದ್ಮೇಲೆ ನಮ್ಮಲ್ಲಿ ಆ ಆಚಾರ ವಿಚಾರ ಇರಲಿ, ಅವರವರ ಆಚಾರ, ಅವರವರ ವಿಚಾರ, ಅವರವರ ಪ್ರಾರ್ಥನೆ ಸಿದ್ಧಾಂತ, ಆ ಪ್ರಾರ್ಥನಾ ತತ್ವಗಳು ಇವೆಲ್ಲವೂ ಒಂದೇ. ಮಸೀದಿ ಎಷ್ಟು ಪವಿತ್ರವೋ, ಚರ್ಚ್ ಎಷ್ಟು ಪವಿತ್ರವೋ, ದೇವಸ್ಥಾನ ಎಷ್ಟು ಪವಿತ್ರವೋ, ಅವೆಲ್ಲವೂ ಪವಿತ್ರ ಸಾನ್ನಿಧ್ಯ, ಅದೆಲ್ಲ ಪಾವಿತ್ರತೆ ಇರುವಂಥದ್ದು. ಮಾನವ ಮತ್ತು ಭಗವಂತನ ಸಂಬಂಧವನ್ನು ಜೋಡಿಸ್ಲಿಕ್ಕಿರತಕ್ಕಂಥ ಆರಾಧನಾ ಕ್ಷೇತ್ರ ಅದು. ಅದನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ದೇವಸ್ಥಾನಕ್ಕೆ ನೋಡಿದ ಕೂಡಲೇ ಮುಸ್ಲಿಮರು ವ್ಯತಿರಿಕ್ತ ಮಾಡೋದು, ಅಥವಾ ಮಸೀದಿಯನ್ನು ನೋಡಿದ ಕೂಡಲೇ ಹಿಂದೂಗಳು ವ್ಯತಿರಿಕ್ತ ಮಾಡೋದು ಬಹಳಷ್ಟು ನೀಚ ಕೆಲಸ ಅದು. ಎಲ್ಲ ಪ್ರಾರ್ಥನೆಯನ್ನು ನಮ್ಮದು ಅಂತ ನಾವು ತಗೊಂಡಾಗ ಮುಸ್ಲಿಮರು ಪ್ರಾರ್ಥನೆ ಮಾಡಿದ್ರೆ ಏನಾಯ್ತು? ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋ ಜಾಗ ಅದು. ಹಿಂದೂಗಳು ದೇವಸ್ಥಾನದಲ್ಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳೋ ಪ್ರಾರ್ಥನಾ ಕ್ಷೇತ್ರ ಅದು. ಕ್ರಿಶ್ಚಿಯನ್ರು ಪ್ರಾರ್ಥನೆ ಮಾಡುವ ಚರ್ಚ್, ಅದು ಎಲ್ಲವೂ ಒಳ್ಳೇದಾಗ್ಲಿ ಅಂತ ಹೇಳುವ ಪ್ರಾರ್ಥನಾ ಕ್ಷೇತ್ರ ಅದು. ಭಗವಂತ ಎಲ್ಲರಿಗೂ ಒಳ್ಳೇದಕ್ಕೆ ಇರುವವ. ಅವ ಜೀಸಸ್ ಕ್ರೈಸ್ಟೇ ಇರಲಿ, ಅಲ್ಲಾಹ ಇರಲಿ, ಅಥವಾ ರಾಮ ಇರಲಿ, ರಹೀಮ್ ಇರಲಿ, ಯಾರೇ ಇರಲಿ, ಲೋಕವೇ ಒಳ್ಳೇದಾಗ್ಲಿಕ್ಕೆ ಇರಲಿಕ್ಕೆ ಇರುವಂತಹ ದೇವತಾ ಗುಣ, ದೇವತಾ ಪ್ರೀತಿ, ಅದನ್ನು ನಾವು ಮನುಷ್ಯರು ಮೊದಲಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಮಾನವೀಯ ಸದ್ಗುಣದ ಸದ್ಗುಣಶೀಲತೆಯನ್ನು ಬೆರೀಲಿಕ್ಕೆ ದೇವರು ಶಕ್ತಿ ಕೊಡಲಿ. ಮುಂದೆ ನಮ್ಮ ಮುಸ್ಲಿಂ ಧರ್ಮದ ರಂಜಾನ್ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಈ ರಂಜಾನ್ನ ಶುಭಾಶಯ ಕೂಡ ನಿಮ್ಗೆಲ್ರಿಗೂ ಹೇಳ್ತಾ, ಆ ರಂಜಾನ್ನ ಉಪವಾಸ ಕೂಡ ಒಳ್ಳೆ ರೀತಿಯಲ್ಲಿ ನಡೆಯಲಿ, ದೇಶಕ್ಕೆ ಸುಭಿಕ್ಷೆ ಆಗಲಿ, ದೇಶದಲ್ಲಿ ಈ ದೇಶದ ಸಾರ್ವಭೌಮತ್ವವನ್ನು ಬೆಳೆಸಿ ಉಳಿಸಿಕೊಳ್ಳುವಲ್ಲಿ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಮೆಲ್ವಿನ್ ಸಿ.ಡಿ. ಸೋಜಾ, ವೈಸ್ ಪ್ರೆಸಿಡೆಂಟ್ ಸೆಬೆಸ್ಟಿಯನ್ ಚರ್ಚ್, ಬಹುಶಃ ಅವರ ಕ್ಯಾಥಲಿಕ್ ಸಮಾಜ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲ ಚರ್ಚ್ಗಳಲ್ಲಿ ಆ ಭಗವಂತನ ಪ್ರಾರ್ಥನೆಯೊಂದಿಗೆ ಸಮಾಜವನ್ನು ಕಟ್ಟುವುದರೊಳಗೆ ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸಲಿಕ್ಕೆ ಭಗವಂತ ಅವರಿಗೂ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಅದೇ ರೀತಿ ನಮ್ಮ ಇಬ್ರಾಹಿಮ್ರಿದ್ದಾರೆ, ಭಾಳಷ್ಟು ಸಮಾಜದಲ್ಲಿ ತನ್ನ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ತೊಡಗಿದರು. ನಾನು ಕೇಳಿದೆ, ಎಷ್ಟು ವರ್ಷ ನಿಮಗೆ? 78 ಅಂತ ಹೇಳಿದೆ. ನಾನು ಹೇಳಿದೆ 20 ವರ್ಷದ ಹುಡುಗನಾಗಿದ್ದಾರೆ ಅವರು, ಇನ್ನು 80 ವರ್ಷ ಅವ್ರದ್ದು ಸಮಾಜಕ್ಕೆ ದೊಡ್ಡ ಸೇವೆ ಮಾಡಲಿಕ್ಕಿದೆ. ಆ ಭಗವಂತ ಆ ಶಕ್ತಿಯನ್ನು ಅವರಿಗೆ ಸದಾ ಕೊಡಲಿ. ಈ ಸಂಸ್ಥೆ ಇನ್ನಷ್ಟು ಒಳ್ಳೆಯದಾಗಲಿ. ಪ್ಯಾಷನ್ ಈ ಜನಾಬ್ UK ಇಬ್ರಾಹಿಮ್ರಿಗೆ ಮತ್ತು ಇನ್ನಷ್ಟು ದೊಡ್ಡ ಸಂಸ್ಥೆ ಕಟ್ಟಿಕೊಂಡು ಇನ್ನಷ್ಟು ಜನರಿಗೆ ಸಂಸಾರಕ್ಕೆ, ನಿಮ್ಮ ಸಂಸ್ಥೆಯೊಂದಿಗೆ ಜೀವನಕ್ಕೆ ದಾರಿಯಾಗಲಿ, ಎಲ್ಲವೂ ಸಮೃದ್ಧಿಯಾಗಲಿ. ಈ ಕಾರ್ಯಕ್ರಮ ದಲ್ಲಿ ನಿಮ್ಮ ಜೊತೆಯಲ್ಲಿ ದುಡಿದಂಥ ಎಲ್ಲರಿಗೆ ಆ ಭಗವಂತ ಒಳ್ಳೆ ರೀತಿಯ ಶ್ರೇಯಭಿವೃದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಇದು ಅಂತರ್ಯದಲ್ಲಿ ಬರಬೇಕಾದಂಥ ಮಾತು, ಬಾಯಲ್ಲಿ ಅಲ್ಲ. ಅಂತರ್ಯದಲ್ಲಿ ಬಂದಾಗ ಲೋಕ ಒಳ್ಳೆಯದಾಗಲಿ, ಸರ್ವ ಒಳ್ಳೆಯದಾಗಲಿ ಅನ್ನುವಂಥ ಮಾತೆ ಈ ಪದದ ಅರ್ಥ. ಇದು ಹೇಳೋದು ಮಾತ್ರ ಅಲ್ಲ, ಅದು ಅಂತರ್ಯದಲ್ಲಿ ಬಂದು ಆಚರಿಸುವಂಥ ಮಾತಾಗಿ ಎಲ್ಲ ಕಡೆ ಪ್ರತಿಬಿಂಬಿತವಾಗಿದೆ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಆದಿತ್ಯವಾರ ದಿನ ಇವತ್ತು ಶುಭ ಸಂಭ್ರಮ. ತುಪ್ಪಳ ಪರಿಸರದಲ್ಲಿ ಇವತ್ತೊಂದು ಫ್ಯಾಷನ್ ಪಾರ್ಕ್ ಎಂಬ ಸಂಸ್ಥೆ ಉದ್ಘಾಟನೆಗೊಂಡಿದೆ. ನಾವು ಈ ಜಗತ್ತಿನಲ್ಲಿ ಬದುಕುವಾಗ 3 ಅಂಶಗಳು ಬಹಳ ಮುಖ್ಯ. ರೋಟಿ, ಕಪಡ और ಮಕಾನ್. ಹೊಟ್ಟೆಗೆ ಒಂದು ಹೊತ್ತು ಅನ್ನ ಇಲ್ಲ ರೊಟ್ಟಿ, ನಿಲ್ಲಕ್ಕೊಂದು ಸೂರು ಮನೆ, ಹಾಗೂ ನಮಗೆ ಹಾಕ್ಲಿಕ್ಕೆ ಬಟ್ಟೆ. ಇದರ ಒಂದು ಆಶಯ ನೀಡಿ ಇವತ್ತು ಈ ಹೊಸ ವಿನ್ಯಾಸದ ಬಟ್ಟೆ ವಸ್ತ್ರಗಳ ಅಂಗಡಿಯನ್ನು, ಶಾಪನ್ನು ಇಲ್ಲಿ ಆರಂಭಿಸಿದ್ದಾರೆ ಶ್ರೀಮಾನ್ ನೌಶಾದ್ನವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಶುಭಾಶಯ ಹೇಳ್ತೇನೆ, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೇನೆ. ಆತ್ಮೀಯರೇ,
ನೌಶಾದ ತಂದೆ ಇಬ್ರಾಹಿಂ ನಾನು ಸದಾ ಒಂದು 15 ವರ್ಷ ಮುಂಚೆ ನೋಡ್ತಾ ಇದ್ದೇನೆ. ನನ್ನ ಆಫೀಸ್ ಬರ್ತಿದ್ರು, ಅವರ ಮನೆ ಮೊದಲ ಕಟ್ಟಡ ಅದಕ್ಕೆಲ್ಲ ಪ್ಲಾನ್ ಎಲ್ಲ ಮಾಡಿ ಅವರು ನನ್ನೊಟ್ಟಿಗೆ ಸಹಪಾಠಿಯಾಗಿದ್ದರು. ಅವರೊಂದು ಒಳ್ಳೆಯ ವ್ಯಕ್ತಿ. ಅವರಿಗೆ ನನಗೆ ಭಾರಿ ಕಾಂಟ್ಯಾಕ್ಟ್ ಇತ್ತು. ಅವ್ರ ಮಾತುಗಳು ನೆಲ್ಲ ಮೃದು ಸ್ವಭಾವದವರು. ಈ ಪರಿಸರದಲ್ಲಿ ಅವರು ಮಾಡಿದ ಒಂದು ಸಾಧನೆ ಬಹಳ ಮೈಲುಗಲ್ಲು. ಅಂದರೆ ತೊಕ್ಕೊಟ್ಟು ಬೆಳೆಯುವ ಸಿಟಿ ಆಗುತ್ತಾ ಬರ್ತಿದೆ. ಹೈವೇ ಬಂತು, ಹೈವೇ ಆದ ಗತಿಗಟ್ಟಲಿಲ್ಲ. ಬಿಲ್ಡಿಂಗ್ ಹೋದರೂ ಹೋಗ್ಲಿ, ಇನ್ನೊಂದು ಬಿಲ್ಡಿಂಗ್ ಹಾಕ್ತೇನೆ ಅಂತ ಛಲ ಮಾಡಿ ಬಿಲ್ಡಿಂಗ್ ಹಾಕಿದರು. ಹಾಗೂ ತಮ್ಮ ಮಕ್ಕಳಿಗೆ ಉದ್ದಿಮೆಯನ್ನು ಹೇಳಿಕೊಟ್ರು. ಅವರ ಮಕ್ಕಳು ಇವತ್ತು ಈ ಉದ್ಯಮವನ್ನು ಆರಂಭಿಸಿದ್ದಾರೆ. ಆದ್ದರಿಂದ ಇಬ್ರಾಹಿಂನವರಿಗೆ ಅವರ ಮಕ್ಕಳಿಗೂ ಸಹ ಯಶಸ್ವಿಯಾಗಲೆಂದು ಹಾರೈಸುತ್ತೇವೆ. ನಮ್ಮ ಈ ಪರಿಸರದ ಎಲ್ಲ ಜಾತಿ ಮತಗಳು ಒಂದಾಗಿ ಈ ಶಾಪಿಗೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ತಕ್ಕೊಂಡು ಖುಷಿ ಆಗಬೇಕಂತ ನಾವು ಯೋಚಿಸ್ತೇನೆ. ಫ್ಯಾಷನ್ ಪಾರ್ಕ್ ಇದೆಲ್ಲ ಒಂದು ಸ್ಲೋಗನ್ ಹಾಕಿದ್ದಾರೆ, ಲವ್ ಲೈಫ್ ಲವ್ ಫ್ಯಾಷನ್ ಅಂತ. ನಿಜವಾಗಿ ಲವ್ ಲೈಫ್, ನಾವು ನಮ್ಮ ಜೀವನವನ್ನು ಪ್ರೀತಿ ಮಾಡಬೇಕು. ಹಾಗೆ ಪ್ರೀತಿ ಮಾಡಿದಾಗ ನಾವು ಫ್ಯಾಷನ್ ಪ್ರೀತಿ ಮಾಡ್ತೇವೆ ಹಾಗೂ ನಮ್ಮ ಪರಿಸರ ಒಳ್ಳೆ ಆಗುತ್ತದೆ. ಆದ್ದರಿಂದ ಮಗದೊಮ್ಮೆ ನೌಶಾದ್ ಹಾಗೂ ಇದರೊಳಗೆ ಒಂದು ಶುಭಾಶಯ ಹೇಳಿ. ಮುಖ್ಯಸ್ಥರಾಗಿ ಎಲ್ಲ ಧರ್ಮದವರಿಂದ ಪ್ರೀತಿಸಲ್ಪಟ್ಟ ಶ್ರೀ ಶ್ರೀ ಕರ್ಮಯೋಗಿ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ನಮ್ಮ ಪಕ್ಕದ ಪೆರ್ಮನ್ನೂರು ಚರ್ಚಿನ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮೆಲ್ವಿನ್ ಸಿ ಡಿಸೋಜರ್ ಅವರೇ, ಈ ಕಟ್ಟಡದ ಮಾಲಕರು, ನಮ್ಮೆಲ್ಲರ ಆತ್ಮೀಯರು, ನನ್ನ ಹತ್ತಿರದ ಸಂಬಂಧಿಗಳು ಆದಂಥ ಜನಾಬ್ UK ಇಬ್ರಾಹಿಂರವರೇ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದಂಥ ನಮ್ಮ ನೌಶಾದರವರ ಮಾವನವರಾದ ನನ್ನ ಬಂಧುಗಳು ಆದಂಥ ಅಬ್ಬಾಸರವರೇ, ನೌಶಾದರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಬಂಧುಗಳೇ, ಈಗಾಗಲೇ ಉಸ್ತಾದರವರು ಅಲ್ಲಾಹುವಿನ ಹೆಸರಿನಲ್ಲಿ ಈ ಶಾಪನ್ನು, ಫ್ಯಾಷನ್ ಪಾರ್ಕನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರ ಪರಿಚಯವನ್ನು ಅಬ್ಬಾಸರವರು ಬಹಳ ಸೂಕ್ಷ್ಮವಾಗಿ ನಮಗೆ ಹೇಳಿದ್ದಾರೆ. ಸಣ್ಣ ಮಟ್ಟದಿಂದ ಆರಂಭ ಮಾಡಿ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಇವತ್ತು ಕಾರ್ಯಾರಂಭ ಮಾಡಿದ್ದಾರೆ. ಇಂಗ್ಲೀಷಿನಲ್ಲಿ ಒಂದು ಗಾದೆ ಇದೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ನಾವು ಸಣ್ಣ ರೀತಿಯಲ್ಲಿ ಆರಂಭ ಮಾಡಿ ಬೆಳೆಯಬೇಕಿದ್ದರೆ ಅದರಲ್ಲಿ ನಮ್ಮ ಪ್ರಯತ್ನ ಬೇಕು. ಅದರಲ್ಲಿ ನಮ್ಮ ಪ್ರಯತ್ನ ಬೇಕಿದ್ದರೆ, ಯಾವುದೇ ವ್ಯವಹಾರದಲ್ಲಿ ನಾವು ಯಶಸ್ವಿಯನ್ನು ಕಾಣಬೇಕಿದ್ರೆ ನಮಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಪ್ರೀತಿ ಬೇಕು, ಸಹಕಾರ ಬೇಕು. ಅದಕ್ಕಾಗಿ ಇವತ್ತು ಬಹುಶಃ ಈ ಫ್ಯಾಷನ್ ಪಾರ್ಕನ್ನು ಉದ್ಘಾಟನೆ ಮಾಡುವಾಗ ಎಲ್ಲ ಧರ್ಮದ ಮುಖ್ಯಸ್ಥರನ್ನು ಕರ್ಕೊಂಡು ಬಂದು ಇಲ್ಲಿ ಒಂದೆಡೆ ಸೇರಿಸಿದ್ದಾರೆ. ಈಗಾಗಲೇ ನಮ್ಮ ಸ್ವಾಮೀಜಿಯವರು ಹೇಳಿದರು, ಹಿಂದೂ ಧರ್ಮದ ಮೂಲ ಗ್ರಂಥ ವೇದ ಬಹಳ ಸ್ಪಷ್ಟವಾಗಿ ಸರ್ವಜನಿ ಸುಖಿನೋ ಭವಂತು ಅಂತ ಹೇಳಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಪ್ರೀತಿಯಿಂದ ಬಾಳಬೇಕು ಅಂತಕ್ಕಂಥ ಸಂದೇಶ ಹಿಂದೂ ಧರ್ಮದ ಸಂದೇಶ. ಆದ್ದರಿಂದ ಒಬ್ಬ ಹಿಂದೂ ನೈಜ ಹಿಂದೂ ಆದರೆ ಅಲ್ಲಿ ದೇಶಕ್ಕೆ ಎಡೆ ಇಲ್ಲ, ಅಪಹಾಸ್ಯಕ್ಕೆ ಎಡೆ ಇಲ್ಲ, ದೂಷಣೆಗೆ ಎಡೆ ಇಲ್ಲ, ನಿಂದನೆಗೆ ಎಡೆ ಇಲ್ಲ. ಹಾಗೆಯೇ ನಾನು ನಂಬಿದಂಥ ಇಸ್ಲಾಂ ಧರ್ಮ ಭಾಳ ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನನಾಗಬೇಕಿದ್ದರೆ ಅವ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ತನ್ನ ಸಹೋದರ ಸಹೋದರಿ ಅಂತ ತಿಳಿಯಬೇಕು ಮಾತ್ರವಲ್ಲ, ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹಭಾಗಿ ಆಗಬೇಕು ಅಂತಕ್ಕಂಥ ಸಂದೇಶ, ಅದು ಕುರಾನ್ನ ಸಂದೇಶ, ಅದು ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತುಗಳವರ ಸಂದೇಶ. ಅದನ್ನು ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನಾದರೆ ಅವನೆಂದೂ ಕೂಡ ಅನ್ಯ ಧರ್ಮವನ್ನು ದ್ವೇಷಿಸಲಿಕ್ಕೆ, ನಿಂದಿಸಲಿಕ್ಕೆ, ದೂಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆಯೇ ನಮ್ಮ ಕ್ರೈಸ್ತ ಧರ್ಮದ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬಡ ಜನತೆಯ ಸೇವೆಯೇ ಭಗವಂತನ ಸೇವೆ, ಅಲ್ಲಿ ಕೂಡ ಬಡ ಕ್ರೈಸ್ತರ ಸೇವೆ ಅಂತ ಹೇಳಿದೆ. ಅದರಿಂದ ಎಲ್ಲ ಧರ್ಮಗಳ ಎಲ್ಲ ಧಾರ್ಮಿಕ ಗ್ರಂಥಗಳ ಮೂಲ ತಿರುಳು ನಾವೆಲ್ಲ ಪರಸ್ಪರ ಸಹೋದರ ಸಹೋದರಿಯರ ಆಗಿ ಬಾಳಬೇಕು. ಇವತ್ತು ಫ್ಯಾಷನ್ ಮಾರ್ಕ್ ಯಶಸ್ವಿ ಆಗಬೇಕಿದ್ದರೆ ಇಲ್ಲಿ ಎಲ್ಲ ಧರ್ಮದವರ ಎಲ್ಲ ವರ್ಗದವರ ಪ್ರೀತಿ, ವಿಶ್ವಾಸ, ಸಹಕಾರ ಬೇಕು. ಈ ಅಂಗಡಿಗೆ ಬರುವವರು ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ,
ಕ್ರೈಸ್ತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರನ್ನೂ ಕೂಡ ತನ್ನ ಸೋದರ ಸೋದರಿ ಅಂತ ತಿಳಿದುಕೊಂಡು ಅವರ ಸೇವೆಯನ್ನು ಮಾಡುವುದು ಈ ಅಂಗಡಿಯ ಮಾಲಕರದ್ದು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಕರ್ತವ್ಯ. ಇವತ್ತು 25 ಜನ ಸಿಬ್ಬಂದಿಗಳು ನಮ್ಮ ನೌಶಾದರ ಅಂಗಡಿಯಲ್ಲಿ ದುಡಿತಾರೆ ಅಂತಕ್ಕಂಥ ಮಾತನ್ನು ಅಬ್ಬಾಸರವರು ಹೇಳಿದ್ದಾರೆ. 25 ಜನ ಅಂತಲೇ ಒಂದು ಮನೆಯಲ್ಲಿ 10 ಜನ ಇದ್ದರೆ ಸುಮಾರು 250 ಜನರಿಗೆ ಅವರ ದಿನದ ಖರ್ಚಿಗೆ ವ್ಯವಸ್ಥೆ ಈ ಅಂಗಡಿಯಿಂದ ಆಗಿದೆ. ಆದ್ದರಿಂದ ದುಡಿಯುವಂಥ ಸಿಬ್ಬಂದಿಗಳು ಕೂಡ ಅರ್ಥ ಮಾಡಿಕೊಳ್ಬೇಕು, ನಮಗೆ ನಮ್ಮ ಮಾಲಕರು ಅವಕಾಶ ಕೊಟ್ಟಿದ್ದಾರೆ, ನಾವು ಬಹಳ ವಿನಯದಿಂದ ವರ್ತಿಸಬೇಕು, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕಂತಕ್ಕಂಥ ಭಾವನೆ ಕಾರ್ಮಿಕ ವಿಭಾಗದಲ್ಲಿ ಬರಬೇಕು. ಮಾಲಕರು ಕೂಡ ನನ್ನ ಈ ವ್ಯವಹಾರದ ನನಗೆ ಲಾಭ ಬರಬೇಕಿದ್ದರೆ ನನ್ನ ಕೈಗಳಿಗೆ ದುಡಿಯುವಂಥ ಸಿಬ್ಬಂದಿಗಳ ಸಹಕಾರದಿಂದ ಆಗಿದೆ ಅಂತಕ್ಕಂಥ ಮನೋಭಾವನೆ ಅವರಲ್ಲೂ ಕೊಡಬೇಕು. ಆದ್ದರಿಂದ ಸಿಬ್ಬಂದಿ ವರ್ಗ ಮತ್ತು ಮಾಲಕ ವರ್ಗ ಜೊತೆಗೂಡಿ ಒಂದಾದಾಗ ಯಾವುದೇ ವ್ಯವಹಾರ ಅದು ಮೇಲಿಗೆ ಹೋಗ್ತದೆ. ಅದೇ ಹಂತದಲ್ಲಿ ಇವತ್ತು ನೌಶಾದರವರು ಎಲ್ಲ ಅವರ ಸಿಬ್ಬಂದಿ ವರ್ಗವನ್ನು ಪ್ರೀತಿ ಮಾಡಿದ್ದರಿಂದ ಇವತ್ತು ಮೇಲೆಗೆ ಹೋಗಿದ್ದಾರೆ. ಇನ್ನೂ ಮೇಲಕ್ಕೆ ಹೋಗಲಿ, ಅಲ್ಲಾಹ್ವಿನ ಅನುಗ್ರಹ ಅವರ ಮೇಲೆ ಇರಲಿ, ಈ ವ್ಯಾಪಾರದಲ್ಲಿ ಅವರಿಗೆ ಬರ್ಕತ್ತು ಅಲ್ಲಾಹು ಕೊಡಲಿ, ಅದರಿಂದ ಅವರು ಇನ್ನೂ ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತ ನಾವೆಲ್ಲ ಶುಭ ಹಾರೈಸೋಣ ಅಂತ ಹೇಳಿ, ಗಿರಾಕಿಗಳಿಗೆ ಬರುವ ನಮ್ಮ ಸಿಬ್ಬಂದಿಗಳು ಹೇಗೆ ಮಾತಾಡಬೇಕೆಂಬುದನ್ನು ಎಲ್ಲ ಧರ್ಮದ ತಿರುಳನ್ನು ಮಾಡಿದಂಥ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ. ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ ಅಂತ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೇಳಿದರು. ನಿನ್ನ ಸ್ವರ್ಗ ಮತ್ತು ನರಕದ ಬೀಗದ ಕೈ ನಿನ್ನ ನಾಲಗೆ ಆಗುತ್ತದೆ. ಅದನ್ನು ನೀನು ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಿನಗೆ ಯಶಸ್ಸಿದೆ. ಹಾಗೆಯೇ ಕೆಟ್ಟ ಮಾತುಗಳನ್ನಾಡಿ ಜನರ ದ್ವೇಷವನ್ನು ಗಳಿಸಿದರೆ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ನಿನಗೆ ಸೋಲಾಗುತ್ತದೆ, ನರಕ ಸಿಗ್ತದೆ. ಆದ್ದರಿಂದ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಈ ಸಂಸ್ಥೆಗೆ ಶುಭವನ್ನು ಕೋರೋಣ. ಮಿಸ್ಟರ್ ಮೆಲ್ವಿನ್ ಸಿ ಡಿಸೋಜಾ, ವೈಸ್ ಪ್ರೆಸಿಡೆಂಟ್ ಸೆಂಟ್ ಸೆಬಸ್ಟಿಯನ್ ಚರ್ಚ್ ತೊಕ್ಕೋಟು ಪೆರ್ಮನ್ನವರು, ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಿಡ್ ಟೌನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಲಕರಾದ ಜನಾಬ್ UK ಇಬ್ರಾಹಿಂ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಸಮಯವನ್ನು ವ್ಯಯ ಮಾಡಿದಂತಹ ನಮ್ಮೆಲ್ಲ ಸಭಾಸದರು, ನಮ್ಮ ಹಿತೈಷಿಗಳು, ಈ ಸಂಸ್ಥೆಯ ಗ್ರಾಹಕರು, ನಮ್ಮ ಕುಟುಂಬದ ಹಿರಿಯರು, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಹಿರಿಯರು, ಸಹೋದರ ಸಹೋದರಿಯರನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುವುದರ
Thank you.